ಇವತ್ತು ಕೂಡ ಭತ್ತ ಬೆಳೆದಿದ್ದರೆ ಖಂಡಿತವಾಗಿ ಸಂಘಟನೆ ಬಲವಾಗಿ ಇರ್ತಿತ್ತು. ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ಅಡಿಕೆ ನಮ್ಮ ದೇಶದಲ್ಲಿ ಬೇಡಿಕೆ ಹೆಚ್ಚಿದೆ. ಸುಮಾರು 9 ರಿಂದ 12 ಲಕ್ಷ ಟನ್ ಅಡಿಕೆ ಬೇಡಿಕೆ ಈ ದೇಶದಲ್ಲಿ ಇದೆ. ಆದರೆ ಉತ್ಪಾದನೆ 6 ರಿಂದ 7 ಲಕ್ಷ ಟನ್ ಈ ನಮ್ಮ ದೇಶದಲ್ಲಿ ಅಡಿಕೆ ಉತ್ಪಾದನೆ ಆಗ್ತಾ ಇದೆ. ಮಿಕ್ಕಿದ ಅಡಿಕೆಯನ್ನು ಇವತ್ತು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೊರೋನಾ ಪ್ಯಾಂಡಮಿಕ್ ಕಾಲದಿಂದ ನನ್ನ ಪ್ರಕಾರ ಒಂದು 2-3 ವರ್ಷದಿಂದ ಗಡಿಗಳು ಬಂದಾಗಿದ್ದಾವೆ. ಇವತ್ತು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಡಿಕೆಗೆ ಬೇಡಿಕೆ ಜಾಸ್ತಿ ಇದೆ, ಬೆಲೆ ಕೂಡ ಏರಿಕೆಯಾಗಿದೆ. ವಿಶೇಷವಾಗಿ ಇಲ್ಲಿ ಈಗ ಮಲೆನಾಡು ಭಾಗದಲ್ಲಿ ಭತ್ತ ಬೆಳೀತಾ ಇದ್ದಾರೆ. ಸುಮಾರು 6,000 ಹೆಕ್ಟೇರಿಂದ 7,000 ಹೆಕ್ಟೇರ್ವರೆಗೆ ಭತ್ತ ಬೆಳೆ ಈ ಸಲ ಆಗಿದೆ. ಹಿಂದೆ ಸುಮಾರು 2 ರಿಂದ 3,000 ಹೆಕ್ಟೇರ್ಗೆ ಇಳಿದಂಥ ಭತ್ತ ಬೆಳೆ ಕಳೆದ ಬಾರಿ ಏನು ಅಡಿಯಲು ಬಿದ್ದ ಗದ್ದೆಗಳನ್ನು ನಾಟಿ ಮಾಡಬೇಕೆನ್ನುವಂಥ ಎಂದು ಕೆಲವು ಜನಪ್ರತಿನಿಧಿಗಳು ಸಹಕಾರ ಕೊಟ್ಟ ಕಾರಣ ಈ ವರ್ಷ ಅಂದರೆ ಯುವಕರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ದುಡಿತಾ ಇದ್ದರು. ಅವರು ಕೆಲಸ ಕಳ್ಕೊಂಡ್ರು. ಏನಾದರೂ ಇಲ್ಲಿ ಇದ್ಕೊಂಡು ನಮ್ಮ ಇದ್ದ ಹೊಲಗದ್ದೆಗಳನ್ನು ಅಡಿಯಲ್ಲಿ ಬಿದ್ದ ಹೊಲಗದ್ದೆಗಳನ್ನು ಪುನಃ ನಾಟಿ ಮಾಡಬೇಕನ್ನೋ ಚಿಂತನೆಯಲ್ಲಿ ಎಲ್ಲರೂ ಯುವಕರು ಪುನಃ ಕೃಷಿಯತ್ತ ಮುಖ ಮಾಡಿದರು. ಆ ಸಂದರ್ಭದಲ್ಲಿ ಭತ್ತದ ಬೆಳೆ ಇವತ್ತು 6,000 ಹೆಕ್ಟೇರಿಂದ 7,000 ಹೆಕ್ಟೇರ್ವರೆಗೆ ಹೋಯಿತು. ಆದರೆ ಕಳೆದ ಬಾರಿ ನಿರಂತರ ಮಳೆಯಿಂದಾಗಿ ಭತ್ತ ಬೆಳೆ ನಾಶ ಆಗಿದೆ ಇಲ್ಲಿ. ಆದರೆ ಸರ್ಕಾರ ಖರೀದಿ ಕೇಂದ್ರಗಳನ್ನು ಭತ್ತದ ಕೊಯ್ಲು ಆಗುವ ಸಂದರ್ಭದಲ್ಲಿ ಮಾಡಲಿಲ್ಲ. ಈಗ ಒಂದು 2-3 ಕಡೆ ಕಳೆದ ಜನವರಿಯಲ್ಲಿ ಓಪನ್ ಮಾಡಿದ್ದಾರೆ. ಖರೀದಿಯನ್ನು ಫಸ್ಟ್ ಕ್ವಾಲಿಟಿ ಭತ್ತಕ್ಕೆ 1960 ಮತ್ತು ಸೆಕೆಂಡ್ ಕ್ವಾಲಿಟಿಗೆ 1940ರಲ್ಲಿ ಖರೀದಿ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಸಂಸದಲ್ಲಿ ಇದ್ಕೊಂಡು MSP ತೀ ಹೈ ಅವ್ರ ರೇಗ ಅಂತ ಹೇಳ್ತಾರೆ ಒಂದು ಭಾಗದಲ್ಲಿ. ಇನ್ನೊಂದು ವಿಚಾರದಲ್ಲಿ ಇಲ್ಲಿ 560-570 ರೂಪಾಯಿ ಬೆಂಬಲ ಬೆಲೆ ಕೊಡ್ಕೊಂಡು ಖರೀದಿ ಮಾಡ್ತಾ ಇದ್ದಾರೆ. ಅದು ಕೂಡ ರೈತರ ಹತ್ರ ಭತ್ತ ಇರುವ ಸಂದರ್ಭದಲ್ಲಿ ಖರೀದಿ ಮಾಡಲಿಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಒಂದು ನಾಮಕೆ ವ್ಯವಸ್ಥೆ ಒಂದು 2-3 ಕಡೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಹತ್ತಿರದ ಕೇರಳದಲ್ಲಿ 2,800ರಿಂದ 2,900ರವರೆಗೆ ಖರೀದಿ ಆಗಿದೆ ಭತ್ತ. ಆದರೆ ನಮಗೆ ಇಲ್ಲಿ ಈ ಥರ ಅನ್ಯಾಯ ಆಗ್ತಾ ಇದೆ. ಬರೀ ಭತ್ತ ಅಲ್ಲ, ಈ ರಾಜ್ಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಿತ್ತು. ಆದರೆ ಸರ್ಕಾರಗಳು ಖರೀದಿ ಮಾಡ್ತಾ ಇಲ್ಲ. ಒಂದು ವಿಚಾರ ಭತ್ತದಾದರೆ, ಇನ್ನೊಂದು ವಿಚಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 45 ರಿಂದ 50 ಲಕ್ಷ ತೆಂಗಿನ ಮರಗಳಿದ್ದಾವೆ. ಆದರೆ ವರ್ಷಕ್ಕೆ ಬರೀ ಮಂಗನ ಕಾಟದಿಂದ ಸುಮಾರು 1,500 ರಿಂದ 2,000 ಕೋಟಿ ರೂಪಾಯಿ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ, ತೆಂಗು ಬೆಳೆಯುವ ರೈತರಿಗೆ ನಷ್ಟ ಆಗ್ತಾ ಇದೆ. ನಿರಂತರ ಚಳವಳಿಗಳು, ಹೋರಾಟಗಳು, ಒತ್ತಾಯಗಳನ್ನು ಈ ಭಾಗದ ಜನಪ್ರತಿನಿಧಿಗಳಿಗೆ ಅದೇ ರೀತಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆದರೆ ಯಾವುದೇ ಪರಿಹಾರ ಇಷ್ಟವರೆಗೆ ಅವರು ಕೊಡಲಿಲ್ಲ. ನಮಗೆ ಯಾವುದೇ ಒಂದು ಮಂಕಿ ಪಾರ್ಕ್ ಮಾಡುವಂಥ ವಿಚಾರವನ್ನು ಹಲವು ಬಾರಿ ಹೇಳಿದರೂ ಕೂಡ ಮಾಡಲಿಲ್ಲ. ಬರೇ ಒಂದು ನಾಮಕೆ ವ್ಯವಸ್ಥೆ ಚುನಾವಣೆ ಬರುವ ಸಂದರ್ಭದಲ್ಲಿ ಕಳೆದ ಬಾರಿ ಹೇಳಿದರು, ನೆಟ್ಟಣದಲ್ಲಿ ಇಲ್ಲಿ ನಮ್ಮ ಸುಳ್ಯ ತಾಲೂಕು ನೆಟ್ಟಣ ಹತ್ರ ಒಂದು ಮಂಕಿ ಪಾರ್ಕ್ ಮಾಡ್ತೇವೆ ಅಂತ ಹೇಳಿದರು. ಬರೇ ಮಂಕಿ ಪಾರ್ಕ್ ಅಲ್ಲ, ನವಿಲುಗಳ ಕಾಟದಿಂದಾಗಿ ಇವತ್ತು ಭತ್ತ ಆಗಲಿ ಬೇರೆ ಬೇರೆ ತರಕಾರಿಗಳು ನಾಶ ಆಗ್ತಾ ಇದೆ. ಅದು ಕೂಡ ಒಂದು ವಿಚಾರ, ಅದು ಕೂಡ ಸಮಸ್ಯೆ ಇದೇ ನಮ್ಮ ಮಲೆನಾಡು ಭಾಗದ ರೈತರಿಗೆ ಇದೆ. ಇನ್ನು ಮುಂದಕ್ಕೆ ಹೇಳುವುದಾದರೆ, ವಿಶೇಷವಾಗಿ ಇಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ, ಅಡಿಕೆ ವಿಚಾರದಲ್ಲಿ ಹೇಳುವುದಾದರೆ, ಈಗ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಒಂದು ವರದಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಹಿಂದೆ ಇರುವ ಸರ್ಕಾರ ಹಾಕಿದೆ. ಆದರೆ ಈಗ ಇರುವ ಸರ್ಕಾರ ಅದಕ್ಕೆ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅನ್ನುವಂಥದ್ದನ್ನು ಈ ಸರ್ಕಾರಗಳು ಅರ್ಜಿಗಳನ್ನು ಸಲ್ಲಿಸಬೇಕಿತ್ತು, ಆದರೆ ಸಲ್ಲಿಸಲಿಲ್ಲ. ನಾನು ಹೇಳುವಂಥದ್ದು, ರೈತರ ಹತ್ರ ಏನು ಅಡಿಕೆ ಇದೆ, ಈಗ ನಾವು ಅಡಿಕೆ ಬೆಳೆಗಾರರು, ನಮ್ಮ ಹತ್ರ ಅಡಿಕೆ ಇದೆ, ನಾವು ಅಡಿಕೆ ಜಗಿತೇವೆ, ನಮಗೆ ಅದರಿಂದ ಕ್ಯಾನ್ಸರ್ ಬರಲಿಲ್ಲ. ನಮ್ಮ ಅಜ್ಜಂದಿರು ಜಗದಿದ್ದಾರೆ, ಅವರು ಕೂಡ ಕ್ಯಾನ್ಸರ್ ಬರಲಿಲ್ಲ. ಆದರೆ ಕ್ಯಾನ್ಸರ್ ಎಲ್ಲಿ ಬರ್ತಾ ಇದೆ, ಯಾರು ದಲ್ಲಾಳಿಗಳು ಏನು ಸಂಗ್ರಹ ಮಾಡ್ತಾರೆ, ಅದಕ್ಕೆ ವಿಷಕಾರಕವನ್ನು ಹಾಕ್ಕೊಂಡು ಸಂಗ್ರಹಣೆ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಆಗ ಅದಕ್ಕೆ ಏನು ವಿಷಕಾರಕ ಬಂದು ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ. ಈಗ ಉದಾಹರಣೆಗೆ ನಾವು ನೋಡಿ, ನಾವು ಅಡಿಕೆ ಬಾಳೆಗೊನೆ ಬೆಳೀತೇವೆ, ಕೊಕ್ಕೋ ಬೆಳೀತೇವೆ, ರಬ್ಬರ್ ಬೆಳೀತೇವೆ, ವೀಳ್ಯದೆಲೆ ಬೆಳೀತೇವೆ, ಕಾಳುಮೆಣಸು ಬೆಳೀತೇವೆ. ಇದನ್ನು ಖರೀದಿ ಮಾಡೋರು ಯಾರು? ದಲ್ಲಾಳಿಗಳು.
ಇವತ್ತು ನಮಗೆ ಇಲ್ಲಿ ಕದೋಳಿ ಏನು ಬಾಳೆ ಗೊನೆ ಇದ್ದರೆ ಒಂದು 15 ರೂಪಾಯಿ, 10ರಿಂದ 15 ರೂಪಾಯಿ ಕೊಡ್ತಾರೆ. ಅಂಗಡಿಗಳಲ್ಲಿ ತಾವು ಹೋಗಿ ಖರೀದಿ ಮಾಡೋದಿದ್ರೆ 60 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಏನು ಗೊನೆಗಳು ನಾವು ಏನು ಬೆಳೀತೇವೆ, ನಮ್ಮ ಮನೆಯಲ್ಲಿ ತಿನ್ನಲಿಕ್ಕೆ ಏನು ಅದನ್ನು ಹಣ್ಣಾಗಿಸ್ತೇವೆ, ಆದರೆ ಒಂದೇ ಥರದ ಕಲ್ಲರ್ ಬರೋದಿಲ್ಲ, ಅದಕ್ಕೆ ಮೇಲಿಂದ ಕೆಳಗೆ ಹಣ್ಣಾಗ್ತಾ ಹೋಗುತ್ತೆ. ಆದರೆ ಅಂಗಡಿಯವನು ಏನು ಮಾಡ್ತಾನೆ, ಒಂದು ಕೆಮಿಕಲ್ ಆಗಿಬಿಟ್ಟು ಒಮ್ಮೆ ಇದರಲ್ಲಿ ಇದು ಮಾಡಿದರೆ ಎಲ್ಲ ಕಲ್ಲರ್ ಒಳ್ಳೇದು ಬರ್ತದೆ, ಅದು ನೋಡಲಿಕ್ಕೆ ಕೂಡ ಚೆಂದ ಕಾಣ್ತದೆ. ಆದರೆ ಅದರಿಂದಾಗಿ ಕ್ಯಾನ್ಸರ್ ನಾವು ಸೇವಿಸುವಂಥ ಪದಾರ್ಥಗಳಲ್ಲಿ ರೈತ ಬೆಳೆದದ್ದಲ್ಲ, ರೈತ ಯಾವತ್ತೂ ವಿಷಾಕಾರವನ್ನು ಹಾಕುವುದಿಲ್ಲ. ಹಾಕುವವರು ಯಾರು? ಈ ದಳ್ಳಾಳಿಗಳು. ಈ ವಿಚಾರದಲ್ಲಿ ನಾವು ಮಾತಾಡಿದರೆ ನಮ್ಮನ್ನು ದಳ್ಳಾಳಿಗಳು ಅಂತ ಇವರು ಹೇಳ್ತಾರೆ, ರಾಜಕಾರಣಿಗಳು. ಅದಕ್ಕೋಸ್ಕರ ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ಹೋರಾಟ ಮಾಡಬೇಕಾದ್ರೆ ಈ ಥರ ಚಳುವಳಿಗಳನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಮುರಿಯಲಿಕ್ಕೆ ಈ ಥರ ವಿಚಾರವನ್ನು ರಾಜಕಾರಣಿಗಳು ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ನೋಡಿ, ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದ್ದಾವೆ, ಮೂಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನು ಮುಂದಕ್ಕೆ ಈಗ ವಿಶೇಷವಾಗಿ ಇಲ್ಲಿ ಭತ್ತದ ಬೆಳೆಗೆ ಒಂದು ಬೆಂಬಲ ಬೆಲೆ ಇತ್ತು, ಹೆಕ್ಟೇರ್ಗೆ 7,500 ರೂಪಾಯಿ ಕೊಡ್ತಾಯಿದ್ರು. ಕಳೆದ ಬಾರಿ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಇರುವ ಘೋಷಣೆ ಆಗಿತ್ತು. ಈಗ ಅದನ್ನು ಏನು ಬೆಂಬಲ ಬೆಲೆ ಸಿಗ್ತಾ ಇದೆ ಅದನ್ನು ನಿಲ್ಲಿಸಿದ್ದಾರೆ. ಇನ್ನೊಂದು ವಿಚಾರ, ಹವಾಮಾನ ಆಧಾರಿತ ಬೆಳೆ ವಿಮೆ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ತುಂಬ ರೈತರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಇವತ್ತು ಬರ್ತಾ ಇಲ್ಲ. ಮುಂದಕ್ಕೆ ದೊಡ್ಡ ವಿಚಾರ ಅಂದರೆ ಕಾಡು ಪ್ರಾಣಿಗಳ ಸಮಸ್ಯೆ. ಇವತ್ತು ನಾನು ಈಗಾಗಲೇ ಹೇಳಿದೆ, ನಾವು ಮಂಕಿ ಪಾರ್ಕ್, ನವಿಲು ಪಾರ್ಕ್ ಅಂತ. ಇವತ್ತು ಕಾಡುಗಳಲ್ಲಿ ಏನು ಫಾರೆಸ್ಟ್ನವರು ಕಾಡು ಪ್ರಾಣಿಗಳಿಗೆ ತಿನ್ನಲಿಕ್ಕೋಸ್ಕರ ಏನು ಬೇರೆ ಬೇರೆ ಹಣ್ಣು ಹಂಪಲುಗಳನ್ನು ಹಣ್ಣು ಹಂಪಲು ಕೊಡುವಂಥ ಮರಗಳನ್ನು ಬೆಳೆಯಬೇಕು. ಹೆಬ್ಬಲಸು, ಉದಾಹರಣೆಗೆ ಹೆಬ್ಬಲಸು ಇರ್ಬೋದು, ಬೈನೆ ಮರ ಇರ್ಬೋದು, ಅದನ್ನು ಅವರು ನಾಟಿ ಮಾಡಬೇಕು. ಆದರೆ ಅಂಥದ್ದನ್ನು ಅವರು ನಾಟಿ ಮಾಡ್ತಾ ಇಲ್ಲ. ಹೆಬ್ಬಲಸು ಮರಗಳನ್ನು ಟಿಂಬರ್ ಮಾಫಿಯಾದವರು ಕಡಿದು ನಾಶ ಮಾಡಿ ಆಗಿದೆ. ಯಾಕಂದರೆ ಮಂಗಗಳು ಕಾಡಲ್ಲಿ ಇವತ್ತು ಅರಣ್ಯದಲ್ಲಿ ಅವ್ರಿಗೆ ಆಹಾರ ಇದ್ದರೆ ರೈತನ ಬೆಳೆ ನಷ್ಟ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಅಲ್ಲಿ ಅದಕ್ಕೆ ಆಹಾರ ಇಲ್ಲ, ಅದು ಏನು ಮ್ಯಾಂಜಮ್ ಮತ್ತು ಅಕೇಶ ಬರೀ ಅದನ್ನು ನಡ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಗಮನ ಕೊಡ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಪ್ಯಾಕೇಜ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಬರ್ತಾ ಇದೆ. ಅದನ್ನು ಇವರೆಲ್ಲರೂ ನುಂಗಿ ಹಾಕಿ ಬರೀ ಅಕೇಶ ಮತ್ತು ಮ್ಯಾಂಜಮ್ ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ, ಆಹಾರವನ್ನು ಹುಡುಕಿಕೊಂಡು ಬರ್ತಾ ಇದ್ದಾವೆ. ಅದೇ ರೀತಿ ಒಕ್ಕೂಟ ಸರ್ಕಾರದಲ್ಲಿ ಉತ್ಪಾದನಾ ವೆಚ್ಚದ ಇವತ್ತು C2+50 ಬೆಂಬಲ, ಇದು ಏನು ಉತ್ಪಾದನಾ ವೆಚ್ಚದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕಿತ್ತು. ಅದೇ ರೀತಿ ವಿಶೇಷವಾಗಿ ಇಲ್ಲಿ ಒಂದು 400 kV ಲೈನ್ ಹೋಗ್ತಾ ಇದೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ UPCL ಇದ್ದು. ಸುಮಾರು ನಮ್ಮ ಜಿಲ್ಲೆಯಲ್ಲಿ 26 ಗ್ರಾಮಗಳಲ್ಲಿ ಹಾದು ಹೋಗ್ತಾ ಇದೆ. ಅದರ ಬಗ್ಗೆ ಈ ಹಿಂದೆ ಕೂಡ ಹಲವು ಬಾರಿ ತುಂಬ ಹೋರಾಟಗಳನ್ನು ಮಾಡಿದ್ದೇವೆ.